ಕರಾವಳಿಯ ರೈತರು ಎರಡನೇ ತರಕಾರಿ ಬೆಳೆಯಾದ ಸೌತೆಯನ್ನು ಬೆಳೆದು ಬೆಲೆ ಇಲ್ಲದ ಕಾರಣ ಸೌತೆ ಬೆಳೆದ ರೈತರು ಗದ್ದೆಯಲ್ಲೇ ಬೆಳೆಯನ್ನ ಬಿಟ್ಟಿದ್ದಾರೆ. ಬಾರ್ಕೂರು ಭಾಗದಲ್ಲಿ ರೈತರು ಬೆಳೆದ ಹಲವಾರು ಹೆಕ್ಟೇರ್ ಸೌತೆ ಬೆಳೆಗಾರರು ತೀರಾ ಕಂಗಾಲಾಗಿದ್ದಾರೆ. ಗದ್ದೆಯನ್ನು ಉಳುಮೆ ಮಾಡಿ ಹದಗೊಳಿಸಿ ಬಿತ್ತನೆ ಮಾಡಿ ನೀರು ಹಾಯಿಸಿ ಉತ್ತಮ ಫಸಲು ಬಂದ ಸೌತೆ ಮಾರುಕಟ್ಟೆಗೆ ಹೋಗುವ ಸಮಯದಲ್ಲಿ ಕೆಜಿಗೆ ₹3 ಬೇಡವಾಗಿದೆ. ಮಾರುಕಟ್ಟೆಯಲ್ಲಿ ಬೆಳೆಗಾರರಿಗೆ ಕಡಿಮೆ ಬೆಲೆ ಸಿಕ್ಕಿರುವ ಕಾರಣ ರೈತರು ತೀರಾ ಸಂಕಷ್ಟದಲ್ಲಿದ್ದಾರೆ. ಹಿಂದೆ ಬೆಳೆಯುವ ಸೌತೆಯನ್ನ ವರ್ಷಗಟ್ಟಲೆ ಮನೆಯಲ್ಲಿ ಜೋತು ಹಾಕುತ್ತಿದ್ದರೂ ಹಾಳಾಗದೆ ಉಳಿತಿತ್ತು. ಈಗ ಬೆಳೆಯುವ ಸೌತೆ ಕಟಾವು ಮಾಡಿ ಕೆಲವೇ ದಿನದಲ್ಲಿ ಮಾರಾಟವಾಗದಿದ್ದಲ್ಲಿ ಕೊಳೆಯುವ ಸಂಭವ ಇದೆ. ರೈತರು ಶ್ರಮ ಹಾಕಿ ಬೆಳೆಸಿದ ಸೌತೆ ಸರಿಯಾದ ಮೌಲ್ಯ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ ಹಾಸನ, ಚಿಕ್ಕಮಗಳೂರು ಸೇರಿದಂತೆ ಘಟ್ಟದಿಂದ ಬರುವ ಸೌತೆಯಿಂದ ಇಲ್ಲಿನ ಬೆಳೆಗೆ ಬೆಲೆ ಇಲ್ಲದಂತಾಗಿದೆ. ಈ ತಿಂಗಳು ನಾಗಮಂಡಲ ಮದುವೆ ಇನ್ನಿತರ ಶುಭ ಕಾರ್ಯಗಳು ಕಡಿಮೆ ಇದ್ದ ಕಾರಣ ಬೇಡಿಕೆ ಇಳಿಕೆಯಾಗಲು ಕಾರಣವಾಗಿದೆ. ಒಟ್ಟಾರೆಯಾಗಿ ರೈತರು ಮಾತ್ರ ಬೆಳೆಯುವ ಬೆಳೆಗೆ ಯಾವಾಗಲೂ ಮಾರುಕಟ್ಟೆ ಬರುವಾಗ ಬೆಲೆ ಇಲ್ಲದಂತಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬೆಂಬಲ ಬೆಲೆ ನೀಡುವಂತಾಗಬೇಕು ಎನ್ನುವುದೇ ರೈತರ ಆಗ್ರಹ. ನಮ್ಮ ಈ ಕರಾವಳಿಯಲ್ಲಿ ಭತ್ತ ಬೆಳೆದಾದ ಮೇಲೆ ಪ್ರಥಮವಾಗಿ ತರಕಾರಿ ಮಾಡುವಂಥ ಉದ್ದೇಶ ಅಂದರೆ ಈ ಅಲಸಂಡೆ, ಸೌತೆ ಇದೆಲ್ಲ ಹಾಕುವಂಥದ್ದು ಒಂದು ಮಾಮೂಲಿ ರೈತನ ಕ್ರಮ. ಈಗ ಇತ್ತೀಚಿನ ದಿನದಲ್ಲಿ ಈ ತರಕಾರಿಗೆ ಯಾವುದೇ ಬೆಳೆ ಬಾರದೆ ಒಂದು ಸೌತೆಕಾಯಿ ಉದಾಹರಣೆ ಸೌತೆಕಾಯಿ ಹಾಕಿದ್ದೇವೆ, ಎರಡು ಕೊಯ್ದು ಸೌತೆಕಾಯಿ ಹಾಕಿದ್ದೇವೆ, ಒಂದು 30 ಕ್ವಿಂಟಲ್ ಸೌತೆ ಆಗಿದೆ. ಗದ್ದೆಲ್ಲೇ ಇದೆ, ಹಾಗೆ ರೇಟೇ ಇಲ್ಲ. ₹2 ₹3 ಕೇಳ್ತಾರೆ. ಇತ್ತೀಚಿನ ದಿನದಲ್ಲಿ ಕೂಲಿಗಳ ಸಮಸ್ಯೆ, ಕೂಲಿಗಳ ಸಂಬಳ ಮತ್ತು ಇಲ್ಲಿ ರಾಸಾಯನಿಕದ ಸಮಸ್ಯೆ, ಅದರದ್ದು ಸಹ ರೇಟು, ಗೊಬ್ಬರದ ಸಮಸ್ಯೆ, ಗೊಬ್ಬರದ ರೇಟು, ಹೀಗೆ ತುಂಬ ಖರ್ಚಾಗ್ತದೆ ಒಂದು ಕೊಯ್ಲಿಗೆ. ಈ ಮಲೆನಾಡು ಪ್ರದೇಶದಲ್ಲೆಲ್ಲ ಎಕರೆಗಟ್ಟಲೆ ಎಲ್ಲ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಇಲ್ಲಿ ತುಂಡು ಭೂಮಿಯಲ್ಲಿ ಮಾಡಿದಂಥ ಈ ಕೃಷಿಗೆ ಬೆಲೆಯೇ ಇಲ್ಲ. ಯಾಕಂದರೆ ಈ ರೈತ ಇವತ್ತಿನ ಈ ಖರ್ಚಿಗೆ ಯಾವುದೇ ರೀತಿ ಸ್ಪಂದನೆ ಸರ್ಕಾರದವರಾಗಲಿ ಯಾರೇ ಆಗಲಿ ಇಂಥ ಒಂದು ಕೃಷಿಗೆ ನಮ್ಮ ಉತ್ತೇಜನ ಕೊಡುವಂಥ ಯಾವುದೇ ಸಂಸ್ಥೆಗಳು ಇಲ್ಲಿ ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಕೃಷಿ ಮಾಡೋದನ್ನು ಸದ್ಯ